ಹಿರಿಯರ ಕಾಲದಿಂದಲೂ ಬಾಳಿ ಬದುಕಿದ ಮನೆಯನ್ನ ತನ್ನ ಕಣ್ಣ ಮುಂದೆಯೇ ಯಂತ್ರ ಬಳಸಿ ಧರೆಗುರುಳಿಸಿದ ದೃಶ್ಯವನ್ನ ಅರಗಿಸಿಕೊಳ್ಳಲಾಗದೆ ಇದೀಗ ಬೀದಿಯಲ್ಲಿ ಬಿದ್ದು ರೋಧಿಸ್ತಾ ಇರುವ ಹಿರಿಯ ಜೀವವೊಂದು ಬ್ಯಾಂಕಿನ ಅಧ್ಯಕ್ಷರು ನಾನು ಮನೆ ಕಟ್ಟಲು ನಿಮಗೆ ಜಾಗ ನೀಡುತ್ತೇನೆ ಎಂಬುದಾಗಿ ನೀಡಿದ ಭರವಸೆಯ ಮಾತುಗಳೊಂದಿಗೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಸುಮಾರು 86 ವರ್ಷಗಳಿಗೂ ಅಧಿಕ ಅವಧಿಯಿಂದಲೂ ಇದೇ ಜಾಗದಲ್ಲಿ ಜೀವಿಸ್ತಾ ಇದ್ದಾರೆ ವಯೋವೃದ್ಧೆ ಕಲ್ಯಾಣಿ ದೇವಾಡಿಗ ಅವರ ಬಡ ಕುಟುಂಬ. ವಿದ್ಯೆಯಿಲ್ಲದ ಕಾರಣದಿಂದಲೂ ಕಾನೂನಿನ ತಿಳುವಳಿಕೆ ಇಲ್ಲದಿದ್ದರಿಂದಲೂ ತಾವು ವಾಸವಿದ್ದ ಒಂದಿಷ್ಟು ಜಾಗವನ್ನ ತಮ್ಮ ಹೆಸರಿಗೆ ಮಾಡಿಕೊಳ್ಳದೆ ತಮ್ಮ ಜಾಗದ ಮಾಲೀಕರನ್ನ ನಂಬಿ ಅವರ ಮನೆಯಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವುದು ಬಿಟ್ಟರೆ ಬೇರೆ ಯಾವುದರ ಪರಿವೇ ಇದ್ದಿಲ್ಲ ಈ ಕುಟುಂಬಕ್ಕೆ. ಈ ಕುಟುಂಬದ ಮುಗ್ಧತೆಯನ್ನ ದುರುಪಯೋಗ ಮಾಡಿಕೊಂಡ ಸ್ಥಳದ ಮಾಲೀಕರ ಸಂಬಂಧಿಗಳು ಇವರ ಗಮನಕ್ಕೆ ಬಾರದಂತೆ ಇವರು ವಾಸವಿದ್ದ ಮನೆಯನ್ನು ಸೇರಿಸಿ ಬ್ಯಾಂಕ್ನಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಅದನ್ನು ಹಿಂದಿರುಗಿಸದೆ ವಂಚಿಸಿದ್ರಿಂದ ಅನಿವಾರ್ಯವಾಗಿ ಬ್ಯಾಂಕ್ ಅಧಿಕಾರಿಗಳು ಮನೆ ಬಾಗಿಲಿಗೆ ಬಂದಾಗಲೇ ತಮ್ಮ ಮನೆ ಹಾಗೂ ಜಾಗದ ಮೇಲೆ ಸಾಲ ಮಾಡಲಾಗಿದೆ ಎಂಬ ಸತ್ಯ ಕಠೋರವಾದ ವಿಚಾರ ಮನೆ ಮಂದಿಗೆ ತಿಳಿದಿದೆ. ಸಾಲಗೇಟೊಂದಿನ ಧನಿಕುಲ್ ಪಂಡಗ ಆದ್ಮೇಲೆ ಯಾರನ್ನ ಸಂಬಂಧದಾಗಲು ಮಗು ಮಲ್ತದ್ದು ಸಿಕ್ಕಿವಿಚಾರ ಮಲ್ತದ್ದು ಅಗಲು ದೊಡ್ಡಿಗೆ ಇದೆ ಎಂಕಲ್ಲ ಧನಿಕಲೇ ಫೋನ್ ಮಾಡ್ತಾನೆ ಬಂದಿರಿ ಇದ್ದಾವು ಎಂಕಲು ಕೊಡ್ತಾ ಆರು ಕೊರುವೇರು ನಿಗಲ್ಲಿ ಜಾಗ ಬಂದು ಅಂದ್ರೆ ಕೊಡ್ತಿದ್ದೀರಿ ಎಂಕಲ್ಲಿ ಮರ ನೀ ಬುಕ್ಕ ಇಂಚ ಕೆಲವು ವರ್ಷ ಹುಡ್ದು ಎಂಕಲಿಗೆ ಬ್ಯಾಂಕ್ ತಗಲ್ಲ ನೋಟಿಸ್ ಬರ್ತದೆ ನಿಗುಲ್ ಜಾಗ ಖಾಲಿ ಮಾಡಿಕೊಡ್ತಾನೆ ಬಕ್ಕ ಅದಗನೇ ಗೊತ್ತು ಎಂಕಲು ಆಗಲು ಸಾಲಾಗೆ ಇದ್ದೀರಿ ಬಂದು ಸಾಲ ಕೂಡ ಎಂಕಲು ಸಾಲದ ನಿಕ್ಕಬೋದು ವಿಚಾರಣೆ ಮಾಡ್ಕೊಂಡಾಗ ಒಂದು ಆಗಲು 25 ಲಕ್ಷ ಸಾಲಾಗೆ ಇದ್ದೀರಿ ಬಂಡದ ಆಯ್ತು ಬಕ್ಕ ಎಂಕಲು ಅವದಕ್ಕೆ ಎಂಡ ದಂಡಲ ಮಲ್ತಿ ಎಂಕಲಿಗೆ ಒಂದು ಚಿಕನ ಕೊರಲೇ ಪಂಡದ ಆರು ಕೊರಪೆ ಬಂತೀರು ಇತ್ತ ಮರನ್ನ ದರ್ಪಣಗ ಬಂದಿರಾರು ನಿಗುಲು ಗಲ ಕೂಡಿರ್ತಿ ನಿಗಲೇ ಜಾಗ ಕೊರಪೆ ಅಂತ ಪಿರಾವ್ದು ನೆಟ್ಟೆ ಪಿರಾವ್ದು ಕೊರಪೆ ಬಂದಿರು ಬಕ್ಕ ಇಂಥ ಸಾಯಲ ಮಲ್ಪೆ ಬಂತೀರು ಅಂಡ ಆರು ಕೊರಿಯರಿಂದ ದಂಡ ಇಟ್ಟಬೋದು ಪಿರಾವ್ದು ದಂಡಲ ಎಂಕಲು ಮಲೆ ಮಾಡಿ ಕಟ್ಟ ದಂಡಲ ಇತ್ತ ಕುಲ್ಲು ನಂದ ಎಂಕಲು ಇಲ್ಲ. ತಾವು ಮೋಸ ಹೋದ ಸಂಗತಿ ತಿಳಿದು ಆಕಾಶವೇ ತಲೆ ಮೇಲೆ ಬಿದ್ದ ಅನುಭವದೊಂದಿಗೆ ಆಗ ಅವರಿವರನ್ನ ಕೇಳಿ ಕಾನೂನು ಹೋರಾಟಕ್ಕೆ ಮುಂದಾಗಿ ತಾವು ಕೂಲಿ ಮಾಡಿ ಬಂದ ಹಣವನ್ನ ನ್ಯಾಯಾಲಯದ ಖರ್ಚಿಗೆ ಸುರಿಯಲಾರಂಭಿಸಿದ್ದಾಯಿತಾದರೂ ಫಲಶೂನ್ಯ. ಇದೀಗ ಬಹಳಷ್ಟು ಎಚ್ಚರಿಕೆಯ ನೋಟಿಸ್ನ ಬಳಿಕ ನ್ಯಾಯಾಲಯದ ತೀರ್ಪಿನಂತೆ ಮನೆ ಮಂದಿಯನ್ನ ಹೊರಹಾಕಿ ಮನೆಯನ್ನ ಸಂಪೂರ್ಣವಾಗಿ ಧ್ವಂಸಗೊಳಿಸಲಾಗಿದ್ದು ಮನೆ ಮಂದಿ ವಂಚನೆಗೊಳಗಾದ ವಿಚಾರ ಹಾಗೂ ಅವರ ಕಷ್ಟಕ್ಕೆ ಸ್ಪಂದಿಸಿದ ಬ್ಯಾಂಕ್ ಅಧ್ಯಕ್ಷರಾದ ರಾಜೇಂದ್ರ ಎನ್ ಕುಮಾರ್ ರವರು ಅವರನ್ನ ತಮ್ಮ ಕಚೇರಿಗೆ ಕರೆಯಿಸಿ ಅದೇ ಸ್ಥಳದ ಕೊನೆ ಭಾಗದಲ್ಲಿ 5 ಸೆನ್ಸ್ ಸ್ಥಳ ನೀಡುವ ಭರವಸೆ ನೀಡಿದ್ರಿಂದ ಈ ಬಡ ಕುಟುಂಬ ನಿಟ್ಟುಸಿರು ಬಿಡುವಂತಾಗಿದೆ. ಸುರೇಶ್ ಶರ್ಮಾ, ವಿ4 ನ್ಯೂಸ್, ಪಡುಬಿದ್ರೆ.